ಎಕೆ ಮೊಯ್ದೀನ್, ಸಂಚಾಲಕರು ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಕೋಟಪುರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಶ್ರೀತರನ್ನ ಈ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀತರು ಈ ವೇದಿಕೆಯನ್ನ ಅಲಂಕರಿಸಬೇಕು. ಅದೇ ರೀತಿ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಉಳ್ಳಾಲ ಘಟಕ ಫೈರೋಜ್ ಡಿಎಂ, ಇವರನ್ನು ಕೂಡ ಈ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಫೈರೋಜ್ ಡಿಎಂ, ಅದೇ ರೀತಿ ಇಫ್ತಿಕಾರ್ ಅಹಮದ್ ಕರ್ನಾಟಕ ರಕ್ಷಣಾ ವೇದಿಕೆ, ಅದೇ ರೀತಿ ಮುರುಗೇಶ್ ಉಲ್ಲಾಲ್ ಕರ್ನಾಟಕ ರಕ್ಷಣಾ ವೇದಿಕೆ, ಅದೇ ರೀತಿ ಜಲೀಲ್ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಬಂಟ್ವಾಳ ಘಟಕ, ಇವರನ್ನು ಕೂಡ ಈ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಬ್ಲಡ್ ಹೆಲ್ಪ್ ಕೇರ್ ಇದರ ಸಲಹೆಗಾರರಾದಂತಹ ಸುಲೈಮಾನ್ ಶೇಖ್, ಇವರನ್ನು ಕೂಡ ಈ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಬ್ಲಡ್ ಹೆಲ್ಪ್ ಕೇರ್ ನ ಅಧ್ಯಕ್ಷರಾದಂತಹ ಶ್ರೀಯುತ ನಜೀರ್ ಹುಸೇನ್, ಇವರನ್ನು ಕೂಡ ಈ ವೇದಿಕೆಗೆ ಬಹಳಷ್ಟು ಆತ್ಮೀಯತೆಯಿಂದ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ಸು ಕಾಣಲಿ, ಸೃಷ್ಟಿಕರ್ತ ಅನುಗ್ರಹಿಸಲಿ. അനന്ത വിശാലമായ ആകാശത്തെയും ആകാശത്തിൽ മിന്നിത്തിളങ്ങുന്ന അനന്തകോടി താരകങ്ങളെയും പച്ചപ്പട്ട് വിരിച്ചതുപോലെയുള്ള ഈ ഭൂമിയെയും ഈ ഭൂമിയിൽ ആകാശം മുട്ടവയർന്ന് അമ്പുലിയം മാമനോട് തൊട്ടുരുമി നിന്നുകൊണ്ട് മുത്തം കൊടുത്ത് വടക്കം പറയുന്ന പർവ്വതങ്ങളെയും പർവ്വതത്തിന്റെ കീഴ്ഭാഗത്തൂടെ അയകിക്കൊണ്ടൊഴുകുന്ന കൊച്ചു കൊച്ചു അരുവികളെയും പ്രപഞ്ചത്തെ ഹരിതാപമാക്കിയ കൊടും കാടുകളെയും കാടിൽ തിങ്ങി നിറക്കുന്ന വൃക്ഷങ്ങളെയും ഗർജിക്കുന്ന സിംഹങ്ങളെയും ചിന്നമെലിക്കുന്ന കാട്ടാളുകളെയും അലറുവിലിക്കുന്ന ചെമ്പുലികളെയും എല്ലാത്തിനെയും സൃഷ്ടിച്ച, എല്ലാത്തിനെയും പരിപാലിച്ച, എല്ലാത്തിനെയും സംരക്ഷിക്കുന്ന സർവേശ്വരനായ ഈശ്വരനായ അല്ലാഹു ആ റബ്ബുൽ ഇസ്സത്തിനെ ഞാൻ മുൻനിർത്തിക്കൊണ്ട് നമ്മുടെ ഈ സുന്ദರമായ ವೇದಿಕೆಯಲ್ಲಿರುವ ಎಲ್ಲ ಅತಿರಥ ಮಹಾರಥ ಅಗ್ರಗಣ್ಯ ನಾಯಕರನ್ನು ಆಗಮಿಸಿದ ನಮ್ಮ ನಿಮ್ಮೆಲ್ಲರನ್ನು ಆತ್ಮೀಯ ನುಡಿಗಳಿಂದ ಸ್ವಾಗತಿಸಲಿಕ್ಕಿದ್ದಾರೆ. ಬ್ಲಡ್ ಹೆಲ್ಪ್ ಕೇರ್ ಇದರ ಸಂಚಾಲಕರಂತ ಶಂಶುದ್ದೀನ್ ರವರು ಪ್ರಸ್ತಾವನೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿರುವ ಎಲ್ಲ ಅತಿರಥ ಮಹಾರಥ ಅಗ್ರಗಣ್ಯ ನಾಯಕರನ್ನ ಸ್ವಾಗತಿಸಲಿಕ್ಕಿದ್ದಾರೆ. ಕೋಟೆಪುರ ಪರಿಸರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ಹಾಗೂ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ, ಅದೇ ರೀತಿ ಪ್ರತಿಷ್ಠಿತ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇವರ ಸಹಯೋಗದೊಂದಿಗೆ 80ನೇ ಬೃಹತ್ ರಕ್ತದಾನ ಸಾರ್ವಜನಿಕ ರಕ್ತದಾನ ಶಿಬಿರವು ಈಗಾಗಲೇ ಆರಂಭಗೊಳ್ಳಲಿದೆ. ಅದಕ್ಕಾಗಿ ಪ್ರಪ್ರಥಮವಾಗಿ ಈ ಪರಿಸರದ ಎಲ್ಲ ರಕ್ತದಾನಿಗಳನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ, ರಕ್ತದಾನ ಮಹಾದಾನ. ಒಬ್ಬ ವ್ಯಕ್ತಿಯು ಅವನ ಶರೀರದಿಂದ ಕೊಡುವಂತಹ ಒಂದು 350ರಿಂದ 450 ml ಅಥವಾ ಮಿಲಿಲೀಟರ್ ರಕ್ತದಿಂದ 3 ಜೀವಗಳನ್ನ ಉಳಿಸಲು ಸಹಕಾರಿಯಾಗುತ್ತದೆ. ಕೆಲವೊಮ್ಮೆ ಹೆಚ್ಚಿನವರಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಈ ಒಂದು ರಕ್ತದಾನ ಮಾಡುವುದರಿಂದ ದಾನಿಗಳಿಗೆ ಏನು ಲಾಭ? ಅವರ ಶರೀರದಲ್ಲಿ 24ರಿಂದ 48 ಗಂಟೆಗಳ ಒಳಗಾಗಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ. ಮಾತ್ರವಲ್ಲ, ಅವರ ಶರೀರದಲ್ಲಿ ಹಲವಾರು ರೋಗಗಳಿಗೆ ತಡೆಯನ್ನು ಕೂಡ ನೀಡುವಂತಹ ಒಂದು ಒಳ್ಳೆಯ ಸದವಕಾಶ ಕೂಡ ಈ ರಕ್ತದಾನದಿಂದ ಇದೆ. ನಮ್ಮ ಶರೀರದಲ್ಲಿರುವಂತಹ ಕೆಲವರಿಗೆ ಈ ಡಯಾಬಿಟಿಸ್, ಕೊಲೆಸ್ಟ್ರಾಲ್ ಇಂತಹ ಕಾಯಿಲೆಗಳಿಗೆ ಒಂದು ಒಳ್ಳೆಯ ಮದ್ದು ಕೂಡ. ಆದ್ದರಿಂದ ಇದನ್ನೆಲ್ಲ ಅರಿತುಕೊಂಡು ಇಲ್ಲಿ ನೆರೆದಿರುವಂತಹ ಹಾಗೂ ಈ ಪರಿಸರದಲ್ಲಿರುವಂತಹ ಎಲ್ಲರೂ ಕೂಡ ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗಿಯಾಗಿ ಈ ಒಂದು ರಕ್ತದಾನ ಶಿಬಿರವನ್ನ ಯಶಸ್ವಿ ಮಾಡಿ ಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆಯಲ್ಲಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಮ್ಮೊಂದಿಗಿರುವಂತಹ ಫೈರೋಜ್ ಡಿಎಂ,
ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಉಳ್ಳಾಲ ಇವರನ್ನು ಈ ಒಂದು ಸುಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎಕೆ ಮೊಯ್ದೀನ್ ಸಂಚಾಲಕರು ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಕೋಟೆಪುರ ಇವರನ್ನು ಕೂಡ ಈ ಒಂದು ಸಂಭ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿ ಸುಲೇಮಾನ್ ಶೇಖ್ ಬೆಳುವಾಯಿ, ಸಲಹೆಗಾರರು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ, ಇವರನ್ನು ಕೂಡ ಈ ಒಂದು ಸುಂದರ ಕ್ಷಣದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಅವರಿಗೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಮುರುಗೇಶ್ ಉಳ್ಳಾಲ್ ಸದಸ್ಯರು ರಕ್ಷಣಾ ವೇದಿಕೆ ಉಳ್ಳಾಲ ಇವರನ್ನು ಕೂಡ ಈ ಒಂದು ಸುಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂತಹ ಜಲೀಲ್ ಕರ್ನಾಟಕ ರಕ್ಷಣಾ ವೇದಿಕೆ ಬಂಟ್ವಾಳ ಅಧ್ಯಕ್ಷರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿ ನಜೀರ್ ಹುಸೇನ್ ಉಳ್ಳಾಲ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇದರ ಅಧ್ಯಕ್ಷರು ಇವರನ್ನು ಕೂಡ ಈ ಒಂದು ಸುಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಸಮಯದ ಅಭಾವವಿದೆ, ಸಮಯವು ಮೀರಿದೆ, ಆದ್ದರಿಂದ ಆದಷ್ಟು ಬೇಗ ಈ ಪರಿಸರದ ಎಲ್ಲ ರಕ್ತದಾನಿಗಳು ಆದಷ್ಟು ಬೇಗ ಬಂದು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕು. ಅವರಿಗೂ ಕೂಡ ನಾನು ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ, ಅದೇ ರೀತಿ ನಮ್ಮ ಕೆಎಂಸಿ ಆಸ್ಪತ್ರೆ ಸಿಬ್ಬಂದಿಗಳಿಗೂ, ಇಲ್ಲಿ ನೆರೆದಿರುವಂತಹ ಸಭಿಕರಿಗೂ, ಅದೇ ರೀತಿ ಪತ್ರಕರ್ತರಿಗೂ ಹಾಗೂ ನಮ್ಮ ಬ್ಲಡ್ ಹೆಲ್ಪ್ ಕೇರ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ, ನೆರೆದಿರುವ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡುತ್ತಾ, ರಕ್ತದಾನವೇ ಶ್ರೇಷ್ಠ ದಾನ ಎನ್ನುವಂತಹ ವೇದ ವಾಕ್ಯದೊಂದಿಗೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ತಾ ನನ್ನ ಒಂದೆರಡು ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರನ್ನು, ಆಗಮಿಸಿದ ನಮ್ಮ ನಿಮ್ಮೆಲ್ಲರನ್ನು ಆತ್ಮೀಯ ನುಡಿಗಳಿಂದ ಸ್ವಾಗತಿಸಿದ ಸಂಚಾಲಕರಂತ ಬ್ಲಡ್ ಹೆಲ್ಪ್ ಕೇರ್ನ ಸಂಚಾಲಕರಂತ ಶಂಶುದ್ದೀನ್ ರವರಿಗೆ ಸ್ವಾಗತವನ್ನ ಬಯಸುತ್ತಾ, ಆಗದು ಎಂದು ಕೈಕಟ್ಟಿ ಕೂತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಸುಂದರ ನಾಡು ಬೇಲೂರು ಹಳೆಬೀಡು. ಕಾವೇರಿ ನದಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯರು ಶ್ರಮ ಪಡದಿದ್ದರೆ, ಕಣ್ಣಂಪಾಡಿಯ ಕಟ್ಟದಿದ್ದರೆ ಆಗುತ್ತಿದೆ ಈ ಕನ್ನಡ ಸಿರಿ ನಾಡು. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಮಾತು ಸತ್ಯ, ನೆನಪಿಡಬೇಕು ನಿತ್ಯ. ಬ್ಲಡ್ ಹೆಲ್ಪ್ ಕೇರ್ ಮುನ್ನಡೆಯುವಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಾಥ್ ನೀಡಿದಲ್ಲಿ ರಕ್ತಕ್ಕಾಗಿ ಪರದಾಡುವವರ ಮುಂದೆ ಸಂಜೀವಿನಿಯಾಗಿದೆ ಈ ನಮ್ಮ ಬ್ಲಡ್ ಹೆಲ್ಪ್ ಕೇರ್. ಬ್ಲಡ್ ಹೆಲ್ಪ್ ಕೇರ್ ಆಯೋಜಿಸಿದ 80ನೇ ರಕ್ತದಾನ ಶಿಬಿರದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕಿದ್ದಾರೆ. ಮುಡಿಪು ರಕ್ಷಣಾ ವೇದಿಕೆ ಅಧ್ಯಕ್ಷರಂತ ಶ್ರೀಯುತ ಜಲೀಲ್ ರವರು ಈ ಕಾರ್ಯಕ್ರಮವನ್ನ ಮಾತಿನ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ವಿನಂತಿಸ್ತಾರೆ. ರಕ್ತದಾನ ಜೀವದಾನ ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಈ ರಕ್ತದಾನವನ್ನ ಇವತ್ತು ಆಯೋಜಿಸಿರುವಂತಹ ಉಳ್ಳಾಳ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದ ಈ ಕಾರ್ಯ ಶ್ಲಾಘನೀಯವಾಗಿದ್ದು ಅಭಿನಂದನೀಯವಾಗಿದೆ. ಅವರಿಗೆ ಮೊತ್ತ ಮೊದಲಾಗಿ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋಕೆ ಬಯಸ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲಾ ಭಾಗದಲ್ಲಿ ಮೊದಲು ಕಾಣ್ತಾ ಇದ್ದುದು ಹೋರಾಟಗಳು, ಬೀದಿಯಲ್ಲಿರುವಂತಹ ಆ ಹೋರಾಟದ ದೃಶ್ಯಗಳು, ರೈಲ್ವೆ ತಡೆಗಳು ಮಾತ್ರ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಏನೆಂಬುದು ಬಹುಶಃ ಈ ಉಳ್ಳಾಳದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಕಟ್ಟಿ ಬೆಳೆಸಿದಂತಹ ಫೈರೋಜ್ ಮತ್ತು ಅವರ ತಂಡ ತೋರಿಸಿಕೊಟ್ಟಿದೆ. ಕನ್ನಡ ನೆಲ ಜಲ ನಾಡು ನುಡಿ ವಿಷಯದಲ್ಲಿ ಬೀದಿಗಿಳಿದು ಹೋರಾಡುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಮನುಷ್ಯರ ಜೀವ ಕಾಪಾಡೋದು ಕೂಡ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿರುತ್ತೆ ಅನ್ನೋದನ್ನ ಈ ಉಳ್ಳಾಳ ಘಟಕ ಈ ಭಾಗದ ಜನರಿಗೆ ತೋರಿಸಿಕೊಟ್ಟಿದೆ. ಇದಕ್ಕೂ ಮೊದಲು ಹಲವಾರು ಹೋರಾಟಗಳನ್ನು ಕೂಡ ನಡೆಸಿಕೊಂಡು ಬಂದಿದೆ. ಇವತ್ತು ಕರ್ನಾಟಕ ಅತ್ಯಂತ ಸಂದಿಗ್ಧ ಸ್ಥಿತಿಯಲ್ಲಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿಗಳು, ಅದು ಪ್ರವಾಹ ಪೀಡಿತ ವಿಷಯಕ್ಕಿರಲಿ,
ಅಥವಾ ಭಾಷಾ ವಿಷಯಕ್ಕಿರಲಿ, ಅನುದಾನದ ವಿಷಯಕ್ಕಿರಲಿ, ಯಾವುದೇ ವಿಷಯ ಎತ್ತಿಕೊಂಡಾಗಲೂ ಕೂಡ ಕರ್ನಾಟಕವನ್ನ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಣುತ್ತಿರುವಾಗ ಕರ್ನಾಟಕದಲ್ಲಿ ಸಮರ್ಥ ವಿರೋಧ ಪಕ್ಷವಾಗಿ ಯಾವ ವಿರೋಧ ಪಕ್ಷಗಳು ಕಾರ್ಯನಿರ್ವಹಿಸದೇ ಇರುವಂತಹ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಮರ್ಥವಾಗಿ ಕನ್ನಡ ಪರ ಕೆಲಸಗಳನ್ನ ಮಾಡುತ್ತಾ ವಿರೋಧ ಪಕ್ಷವಾಗಿ ಇವತ್ತು ಕಾರ್ಯೋನ್ಮುಖವಾಗಿರುವಂತಹದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಆ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಎಲ್ಲ ರೀತಿಗಳಲ್ಲಿ ಕೂಡ ಈ ಉಳ್ಳಾಳದ ಜನತೆ ಬೆಂಬಲಿಸಬೇಕಾಗಿದೆ. ಉಳ್ಳಾಳದ ಜನತೆ ಆ ಉಳ್ಳಾಳ ಘಟಕದ ಸದಸ್ಯತನವನ್ನ ಸ್ವೀಕರಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಇಲ್ಲಿ ಬಲಪಡಿಸಿದ್ದೇ ಆದಲ್ಲಿ ಇಲ್ಲೂ ಕೂಡ ಒಂದು ಸಮರ್ಥ ವಿರೋಧ ಪಕ್ಷವಾಗಿ ಈ ಕರ್ನಾಟಕ ರಕ್ಷಣಾ ವೇದಿಕೆ ನಿಲ್ಲಲಿದೆ. ನಿಮ್ಮ ಎಲ್ಲಾ ಹೋರಾಟಗಳಿರಲಿ, ಯಾವುದೇ ಒಂದು ಇಲ್ಲಿ ತೊಂದರೆಗಳಿರಲಿ, ಉಳ್ಳಾಳ ವಿಷಯ ಬಂದಾಗ ಹೊರಗಿನ ಜಗತ್ತಿಗೆ ಇವತ್ತು ಅದನ್ನ ಪ್ರಸ್ತಾಪಿಸಲೇಬೇಕಾಗಿದೆ. ಹೊರಗಿನವರು ಇವತ್ತು ಉಳ್ಳಾಳವನ್ನ ಮಿನಿ ಪಾಕಿಸ್ತಾನ ಅಂತ ಕರೆದು ಬಿಟ್ಟಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಈ ಉಳ್ಳಾಳದ ಸಮರ್ಥ ವಿರೋಧ ಪಕ್ಷವಾಗಿ ಈ ಉಳ್ಳಾಳವನ್ನ ಒಂದು ಅತ್ಯಂತ ಸೌಹಾರ್ದಯುತ ನಾಡಾಗಿ ಕಾಣಲು, ಈ ಉಳ್ಳಾಳವನ್ನ ಅತ್ಯಂತ ಅಭಿವೃದ್ಧಿಪರ ನಾಡಾಗಿ ಕಾಣಲು ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಳ ಘಟಕವನ್ನ ಇಲ್ಲಿನ ಎಲ್ಲ ಜನತೆ ಬೆಂಬಲಿಸಬೇಕು ಅಂತ ಮನವಿ ಮಾಡುತ್ತಾ, ಇವತ್ತು ನಡೆಯುತ್ತಿರುವಂತಹ ರಕ್ತದಾನ ಶಿಬಿರದಲ್ಲಿ ಎಲ್ಲ ದಾನಿಗಳು ಕೂಡ ಅತ್ಯಂತ ಕಾರ್ಯೋನ್ಮುಖರಾಗಿ ರಕ್ತದಾನ ಮಾಡಿ ಅಂತ ಆಶಿಸುತ್ತಾ, ಇಲ್ಲಿನ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೆ ಕೂಡ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಬೇಕಾಗಿದೆ. ಹಲವು ಸಮಸ್ಯೆಗಳಿವೆ. ಕೆಲವೊಂದು ಭಾಗಗಳಲ್ಲಿ, ಉಳ್ಳಾಳದ ಭಾಗಗಳಲ್ಲಿ ನನಗಿಂತಲೂ ಉಳ್ಳಾಳ ಜನತೆಗೆ ಗೊತ್ತಿದೆ ಯಾವ್ಯಾವ ಸಮಸ್ಯೆಗಳು ಸೂಕ್ತವಾಗಿ ಪ್ರತಿಸ್ಪಂದಿಸದೆ ಇರುವಂತಹ ಸಮಸ್ಯೆಗಳಿವೆ. ಅವುಗಳೆಲ್ಲವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿತವಾಗಿಯೂ ನಿಮಗೆ ಸಮಸ್ಯೆಗಳನ್ನ ಪರಿಹರಿಸಿಕೊಡಲಿದೆ ಎನ್ನುವ ವಿಶ್ವಾಸ ನನಗೂ ಇದೆ. ಎಲ್ಲ ಉಳ್ಳಾಳದ ಎಲ್ಲಾ ಹೋರಾಟಗಳಲ್ಲಿ ನಾನು ಕೂಡ ಮುಂಚೆಯೂ ಭಾಗಿಯಾಗಿದ್ದೇನೆ, ಮುಂದೆ ಕೂಡ ಖಂಡಿತವಾಗಿಯೂ ಭಾಗಿಯಾಗ್ತೇನೆ. ಹಾಗೆ ರಕ್ತದಾನವನ್ನ ಎಲ್ಲ ಜನರು ಎಲ್ಲ ದಾನಿಗಳು ಕೂಡ ಕಾರ್ಯೋನ್ಮುಖವಾಗಿ ಮಾಡಿ ಎಂದು ಆಶಿಸುತ್ತಾ, ಅಧಿಕೃತವಾಗಿ ಈ ರಕ್ತದಾನ ಶಿಬಿರವನ್ನ ನನಗೆ ಕೊಟ್ಟ ಜವಾಬ್ದಾರಿ ಪ್ರಕಾರ ನಾನು ಮಾತಿನಲ್ಲೇ ಉದ್ಘಾಟಿಸ್ತಾ ಇದ್ದೇನೆ. ಆ ಅಲ್ಲಾಹನ ತಿರುನಾಮದಿಂದ ಸರ್ವ ಧರ್ಮಗಳ ಅವರ ಧಾರ್ಮಿಕ ಭಕ್ತಿ ಅನುಸಾರ ಅವರ ದೇವರುಗಳ ಹೆಸರುಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಉದ್ಘಾಟಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಇಸ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ತೋಟದಲ್ಲಿ ಸುಂದರ ಬದುಕಿಗೆ ಬೆಳಕಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಂತ ಶ್ರೀಯುತ ಮುಡೀಬ್ ಜಲೀಲ್ ರವರಿಗೆ ಮುಖ್ಯ ಅತಿಥಿಗಳವರಾದ ಬ್ಲಡ್ ಹೆಲ್ತ್ ಕೇರ್ ಇದರ ಸಲಹೆಗಾರರಾದಂತಹ ಸುಲೈಮಾನ್ ಶೇಖ್ ಬೆಲ್ವೈ ಈ ಕಾರ್ಯಕ್ರಮಕ್ಕೆ 2 ಮಾತು ಶುಭ ಹಾರೈಕೆ ಮೂಲಕ. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಎಲ್ಲ ಪದಾಧಿಕಾರಿಗಳೇ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಳ ಇದರ ಎಲ್ಲ ಪದಾಧಿಕಾರಿಗಳೇ ಮತ್ತು KMC ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತೆ ಇಲ್ಲಿ ರಕ್ತದಾನವನ್ನು ಮಾಡಲು ಬಂದಂತಹ ಎಲ್ಲ ರಕ್ತದಾನಿಗಳೇ ಮತ್ತು ಎಲ್ಲ ಸಭಿಕರೇ, ಎಲ್ಲರಿಗೆ ನನ್ನ ಅಸ್ಸಲಾಮು ಅಲೈಕುಂ. ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವುದು ನನಗೆ ಒಂದು ಬಹಳ ಸಂತೋಷವಾಗಿದೆ. ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳು. ನಾನು ಬಹಳ ಒಂದು ಈ ಒಳ್ಳೆಯ ಕೆಲಸವನ್ನು ಮಾಡುವಾಗ ಯಾವಾಗಲೂ ನಿಮ್ಮ ಒಟ್ಟಿಗೆ ಸಹಕಾರವನ್ನು ನೀಡಲು ಸದಾ ಸಿದ್ಧನಿದ್ದೇನೆ. ನಮಗೆ ಈಗ ಬಹಳ ಜನರಿಗೆ ರಕ್ತದ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿ ಎಲ್ಲರೂ ಜನರು ಜಾಸ್ತಿ ಬಂದು ತಮ್ಮ ಒಂದು ಶ್ರೇಷ್ಠ ದಾನವನ್ನು ಮಾಡಿಕೊಡಬೇಕೆಂದು ವಿನಂತಿ ಕೂಡ ಮಾಡುತ್ತೇನೆ. ಮತ್ತು ಬಂದಂಥ ಎಲ್ಲ ಜನರಿಗೆ ನನ್ನ ಒಂದು ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಸಲ್ಲಿಸಿ, ನನಗೆ ಇವರ ಒಂದು ಶಿಬಿರ ಯಶಸ್ವಿಯಾಗಿಲ್ಲ ಎಂದು ಅಲ್ಲಾಹನ ಹತ್ರ ಪ್ರಾರ್ಥಿಸಿ
ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದಕ್ಕಿಂತ ಕಡಿಮೆ ಮಾತಿರಲಿ ಎಂಬಂತೆ ಬಹಳಷ್ಟು ಸುಂದರವಾದ ಅಚ್ಚುಕಟ್ಟಾದ ಅರ್ಥಪೂರ್ಣವಾದ ಮಾತಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಸುಲೇಮಾನ್ ಶೇಖ್ ಬಿಲ್ವಾ ಇವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳೋರ್ವರು ನಮ್ಮ ಇಂದಿನ ಬ್ಲಡ್ ಹೆಲ್ತ್ ಕೇರ್ ನ ಕೆಎಂಸಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗವೂ ಕೂಡ ಆಗಿರ್ತಕ್ಕಂಥ ಯಾವುದೇ ಸಂದರ್ಭದಲ್ಲೂ ಕೊರೋನಾ ಸಂದರ್ಭದಲ್ಲೂ ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಮರ್ಪಕವಾಗಿ ಸೇವೆ ಸಲ್ಲಿಸಿದ ಮಹಿಳೆಯರ ಅಡಗಿಸಿಟ್ಟ ಧ್ವನಿಗೆ ಜಾಗೃತ ಧ್ವನಿಯಾದ ಕೆಎಂಸಿ ಆಸ್ಪತ್ರೆ ವೈದ್ಯರಾದ ಸಿಜೆ ಥೋಮಸ್ ರವರು ಈ ಕಾರ್ಯಕ್ರಮಕ್ಕೆ 2 ಮಾತು ಶುಭವನ್ನು ಹಾರೈಸಬೇಕು. ಆಕ್ಚುಲಿ ನೀವೇ ನಮ್ಮ ಪೇಷಂಟ್ ಗಳನ್ನು ರಕ್ಷಿಸ್ತಾ ಇದ್ದೀರಿ. ನಾವು ರಕ್ತ ನಿಧಿ ಅವರು ಖಾಲಿ ಅದನ್ನು ನೀವು ಕೊಟ್ಟ ರಕ್ತವನ್ನು ಕೊಂಡೋಗಿ ಪ್ರೋಸೆಸ್ ಮಾಡಿ ಪೇಷಂಟ್ಗೆ ತಲುಪಿಸ್ತಾ ಇದ್ದೇವೆ. ಈಗ ರಕ್ತದಾನ ಯಾರು ಮಾಡಬಹುದು? 18 ವರ್ಷ ತುಂಬಿದ ಹಾಗೂ 65 ವರ್ಷದೊಳಗಿನ ಪ್ರತಿಯೊಬ್ಬ ಮಹಿಳೆಯೂ ಪುರುಷರು ರಕ್ತದಾನ ಮಾಡಬಹುದು. ದೇಹದ ತೂಕ 45 kg ಮೇಲೆ ಇರಬೇಕು. ಹಿಮೋಗ್ಲೋಬಿನ್ ಕಂಟೆಂಟ್ 12.5 ಗಿಂತ ಜಾಸ್ತಿ ಇರಬೇಕು. ಇದಲ್ಲದೆ ನಾವು ರಕ್ತದಾನ ಮಾಡಲು ಬರುವಾಗ ನಿಮ್ಗೆ ನಮ್ಮ ಡಾಕ್ಟರ್ನವರು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದ್ರೆ ನಿಮ್ಗೆ ಏನಾದ್ರೂ ಕಾಯಿಲೆ ಇತ್ತಾ, ಅಥವಾ ಫಾರ್ ದ ಟೈಮ್ ಬಿಂಗ್ ನೀವು ಹುಷಾರಿದ್ದೀರಾ, ಅಥವಾ ಏನಾದ್ರೂ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಾ, ಇಂಥ ವಿಷಯಗಳು ಅವರು ಕೇಳುವಾಗ ಸ್ಪಷ್ಟವಾಗಿ ಉತ್ತರಿಸಿ. ಯಾಕಂದ್ರೆ ನೀವು ರಕ್ತದಾನ ಮಾಡುವುದರಿಂದ ನಿಮಗೂ ತೊಂದರೆ ಆಗಬಾರ್ದು, ನಿಮ್ಮ ರಕ್ತವನ್ನು ಸ್ವೀಕರಿಸಿದ ರೋಗಿಗೂ ತೊಂದರೆ ಆಗಿರಬಾರ್ದು. ಕೆಲವೊಮ್ಮೆ ನಮ್ಗೆ ತಿಳಿಯದೆ ನಮ್ಮಲ್ಲಿ ಏನಾದ್ರೂ ಕೆಲವು ರೋಗಗಳಿರ್ತದೆ, ಅಂದ್ರೆ ಹೆಪಟೈಟಿಸ್ ಅಂತ ರೋಗಗಳು ನಮ್ಮಲ್ಲಿ ಇದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಕೊಟ್ಟಂತ ರಕ್ತವನ್ನು ನಾವು ನಮ್ಮ ಬ್ಲಡ್ ಬ್ಯಾಂಕಿಗೆ ತಕೊಂಡೋಗಿ 5 ನಮೂನೆದ ಪರೀಕ್ಷೆಯನ್ನು ಒಳಪಡಿಸ್ತೇವೆ. ಅಂದ್ರೆ HIV, HPCG, HCV, VDRL ಮತ್ತೆ MP. ಈ 5 ರೋಗಗಳು ರಕ್ತದಿಂದ ಹರಡುವ ರೋಗಗಳು. ಅದಕ್ಕೋಸ್ಕರ ನಾವು ಇದು 5 ರೋಗಗಳನ್ನು ಮಾತ್ರ ಟೆಸ್ಟ್ ಮಾಡ್ತೇವೆ. ನೀವು ಕೇಳಬಹುದು, ಡಯಾಬಿಟಿಕ್ ನಮಗೆ ಶುಗರ್ ಉಂಟಾ, ನಮ್ಗೆ ಗೊತ್ತಿಲ್ಲ, ನೀವು ಟೆಸ್ಟ್ ಮಾಡ್ತೀರಾ, ಅದು ರೋಗಿಗೆ ಹರಡ್ಬೋದಲ್ಲ? ಖಂಡಿತವಾಗಿಲ್ಲ. ಡಯಾಬಿಟಿಕ್ ಇದ್ರೆ ಅದು ರೋಗಿಗೆ ಹರಡುವುದಿಲ್ಲ, ಬಟ್ ನಿಮ್ಗೆ ತೊಂದರೆ ಆಗಬಾರ್ದು ಅಂತ ನಾವು ನಿಮ್ಗೆ ಕೆಲವು ಪ್ರಶ್ನೆ ಕೇಳುದು. ಅಂದ್ರೆ ನೀವು ಇನ್ಸುಲಿನ್ ತಗೊಳ್ತಾ ಇದ್ರೆ ನೀವು ಅದನ್ನು ರಕ್ತದಾನ ಮಾಡಬಾರ್ದು. ಬಟ್ ನೀವು ಟ್ಯಾಬ್ಲೆಟ್ ತಿಂತ ಇದ್ರೆ ಶುಗರಿಗೆ ತೊಂದರೆ ಇಲ್ಲ, ಶುಗರ್ ನಾರ್ಮಲ್ ಇದ್ರೆ ನಿಮ್ಗೆ ರಕ್ತದಾನ ಮಾಡಬಹುದು. ಇನ್ನು BP ಚೆಕ್ ಮಾಡ್ತಾರೆ ನಮ್ಮ ಡಾಕ್ಟರ್ಸ್ನವರು. BP ಒಂದು ಹಂತವರೆಗೆ ನೀವು ಕೊಡ್ಬೋದು, ಅಂದ್ರೆ ಮ್ಯಾಕ್ಸಿಮಮ್ 150/100 ಬಂದ್ರೆ ನೀವು ಕೊಡ್ಬೋದು. ಲೋವರ್ BP 100/50. ಇದು ನಮ್ಮ ಗವರ್ಮೆಂಟ್ ನಮ್ಗೆ ಕೆಲವು ಕ್ರೈಟೀರಿಯಾಸ್ ಕೊಟ್ಟಿದೆ. ಅಂದ್ರೆ ನೀವು ರಕ್ತದಾನಿಗಳನ್ನು ತಗೊಳ್ಳುವಾಗ ಈ ಪ್ರಶ್ನೆಗಳು ಕೇಳಬೇಕು, ಈ BP ಚೆಕ್ ಮಾಡ್ಬೇಕು, ಇದೆಲ್ಲ ಸರಿ ಇದ್ರೆ ಮಾತ್ರ ನೀವು ರಕ್ತದಾನ ಮಾಡ್ಬೋದು. ಇನ್ನು ನೀವು ದಾನ ಮಾಡಿದಂತ ರಕ್ತ ನಾವೇನ್ ಮಾಡ್ತೀವಿ, ಬ್ಲಡ್ ಬ್ಯಾಂಕ್ ಕೊಂಡೋಗಿ ನೀವು ಮಾಡ್ತೀರಾ ಎಂಬ ಪ್ರಶ್ನೆಗಳು ಬಂದದುಂಟು. ಖಂಡಿತವಾಗಿ ರಕ್ತಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಅದರ ಪ್ರೊಸೆಸಿಂಗ್ ಫೀಸ್ ಏನಿದೆ ಅದು ಗವರ್ಮೆಂಟ್ ಅಲಾಟ್ ಮಾಡಿದರೆ ನಾವು ತಗೊಳ್ತೀವಿ. ನಿಮ್ಮ ಬ್ಲಡ್ ಅನ್ನು 3 ವಿಭಾಗವಾಗಿ ವಿಂಗಡಿಸ್ತೇವೆ. ಅಂದ್ರೆ ಪ್ಯಾಕ್ಸೆಲ್, FFE ಮತ್ತೆ ಪ್ಲೇಟ್ಲೆಟ್. ಸೊ ನೀವು ಒಂದು ರಕ್ತದಾನ ಮಾಡುವಾಗ ನೀವು 3 ಜನ ರೋಗಿಗಳನ್ನು ಸೇವ್ ಮಾಡ್ತೀರಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ರಕ್ತದಾನ ಮಾಡಬೇಕು. ಇನ್ನು ರಕ್ತದಾನಕ್ಕೆ ಬರುವ ಮೊದಲು ನೀವು ಏನಾದ್ರೂ ಫುಡ್ ತಗೊಂಡಿರ್ಬೇಕು. ಹೊಟ್ಟೆ ಖಾಲಿ ಇದ್ರೆ ರಕ್ತದಾನ ಮಾಡಬೇಡಿ. ಏನಾದ್ರೂ ತಿಂಡಿ ತಿಂದು ರಕ್ತ ಕೊಡ್ಬೇಕು. ಮತ್ತೆ ರಕ್ತ ಕೊಟ್ಟ ಮೇಲೆ ನಿಮ್ಗೆ ಏನಾದ್ರೂ ಸ್ವಲ್ಪ ವೀಕ್ನೆಸ್ ಆದ್ರೆ, ಅಥವಾ ನಿಮ್ಗೆ ಕೆಲಸ ಮಾಡಲು ಒಂಥರ ಸ್ವಲ್ಪ ವೀಕ್ನೆಸ್ ಆಗುವ ಚಾನ್ಸಸ್ ಇದೆ, ಎಲ್ಲರಿಗೂ ಅಲ್ಲ ಕೆಲವರಿಗೆ. ಆಗ ನೀವು ಹೆಚ್ಚು ನೀರು ಕುಡಿಬೇಕು. ಇಡೀ ದಿನ ನೀವು ಲೆಕ್ಕಕ್ಕಿಂತ ಕುಡಿಯೋದಕ್ಕಿಂತ ಸ್ವಲ್ಪ ಪಟ್ಟು ಜಾಸ್ತಿ ನೀರು ಕುಡಿಬೇಕು. ಫುಡ್ ಸರಿ ತಗೊಳ್ಬೇಕು, ಉಪವಾಸ ಇರಬಾರ್ದು ಯಾರು. ಹಾಗಾಗಿ ನೀವು ರಕ್ತದಾನ ಮಾಡಿದ್ರೆ ನೀವೊಂದು ವೈದ್ಯರಾಗ್ಬೇಕಂತಿಲ್ಲ. ಒಂದು ರೋಗಿಯನ್ನು ರಕ್ಷಿಸಲು ಕೇವಲ ನಿಮ್ಮ ರಕ್ತದಾನದಿಂದ ನೀವೊಂದು ರೋಗಿಯನ್ನು ರಕ್ಷಿಸಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಶಿಬಿರವಾಗಿ ಯಶಸ್ಸನ್ನು ಕೋರುತ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಕ್ತವನ್ನು ದಾನ ಮಾಡಬೇಕು, ಯಾರೆಲ್ಲ ರಕ್ತವನ್ನ ದಾನ ಮಾಡಬಾರದು ಅರ್ಥಪೂರ್ಣವಾಗಿ ತಿಳಿಯಪಡಿಸಿದ ಎಲ್ಲ ಮಹಿಳೆಯರಲ್ಲಿ ಸೀತೆಯನ್ನು ಕಾಣಲು ಸಾಧ್ಯವಿಲ್ಲ, ಅವರಲ್ಲಿ ಶೂರ್ಪಣಖಿಯೂ ಇರಬಹುದು. ಆದರೆ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಕಂಡಂತ ಸೀತೆ ನಮ್ಮ ಸಿಜಿ ಥೋಮಸ್ ರವರು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯಿಂದ ಧನ್ಯವಾದವನ್ನ ಸಮರ್ಪಿಸುತ್ತಾ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ಬ್ಲಡ್ ಹೆಲ್ತ್ ಕೇರ್ ನ ನಾಗಾಲೋಟದ ಅಧ್ಯಕ್ಷರು ಶ್ರೀಯುತ ನಜೀರ್ ಹುಸೇನ್ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು, ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುವ ಮೂಲಕ. ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳೇ, ಮುಂಭಾಗದಲ್ಲಿರುವ ಎಲ್ಲ ಮಹನೀಯರೇ, ಸಲಾಂ ಅಲೈಕುಂ ಹಾಗೂ ನಮಸ್ಕಾರ.
ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟ್ರೇಷನ್ KMC ಆಸ್ಪತ್ರೆ ಇವರ ಸಂಯೋಗದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮವು ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮವಾಗಿ ಅಮ್ಮಲಿ ಅಂತ ಹೇಳಿ ಅಲ್ಲಾಹ್ವಿನಲ್ಲಿ ಮೊದಲನೇದಾಗಿ ನಾನು ಪ್ರಾರ್ಥಿಸ್ತೇನೆ. ಅಲ್ಹಮ್ದುಲಿಲ್ಲಾಹ್. ಇವತ್ತಿನ ಈ ಒಂದು ಉತ್ತಮವಾದ ಕಾರ್ಯಕ್ರಮಕ್ಕೆ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮೊದಲು ಭಾಗವಹಿಸಬೇಕು. ಏನೆಂದರೆ ರಕ್ತದ ಕೊರತೆ ತುಂಬಾ ಇದೆ ಈ ವಠಾರದಲ್ಲಿ. ಈ ಕೋಟಪುರ ಎಂಬುದು ಪರಿಸರದಲ್ಲಿ ತುಂಬಾ ಜನಗಳಿದ್ದಾರೆ, ಮಕ್ಕಳು ತುಂಬಾ ಇದ್ದಾರೆ. ಎಲ್ಲರೂ ನನ್ನ ಅಂದಾಜಿಯಲ್ಲಿ ಇವರು ಕ್ರಿಕೆಟ್ ಬೇರೆ ಆಡ್ಲಿಕ್ಕೆ ಹೋಗಿರ್ಬೋದು. ಆದ ಕಾರಣ ಜನಗಳು ಸ್ವಲ್ಪ ಕಡಿಮೆ ಕಾಣ್ತಾ ಇದ್ದಾರೆ. ಇನ್ಶಾಲ್ಲ ಎಲ್ಲರನ್ನು ನಮ್ಮ ಈ ವಠಾರದ ಜನರನ್ನು ಕರೆದುಕೊಂಡು ತಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಫೋನ್ ಮಾಡಿ ಕರೆದು ಆದಷ್ಟು ರಕ್ತದಾನ ಮಾಡಲು ನೀವು ಪ್ರೋತ್ಸಾಹಿಸಬೇಕು. ಮತ್ತು ಎರಡನೇದಾಗಿ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ಕಿರು ಪರಿಚಯವನ್ನು ಮಾಡಲು ಇಚ್ಛಿಸ್ತೇನೆ. ನಮ್ಮ ಕರ್ನಾಟಕ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟ್ರೇಷನ್ ಇವತ್ತಿಗೆ ಸಾಧಾರಣ 2.5 3 ವರ್ಷ ಹತ್ತಿರ ಬರ್ತಾ ಇದೆ. ನಾವು ಇವತ್ತಿಗೆ 80ನೇ ಕ್ಯಾಂಪ್ ಮಾಡ್ತಾ ಇದ್ದೇವೆ, ಅಲ್ಹಮ್ದುಲಿಲ್ಲಾಹ್. ಅದೇ ತರ ವಿವಿಧ ಆಸ್ಪತ್ರೆಗಳಲ್ಲಿ ಸಾಧಾರಣ 4,000ದಿಂದ 5,000 ಯೂನಿಟ್ ಅನ್ನು ನಾವು ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ. ಒಂದು KMC ಆಸ್ಪತ್ರೆ ಆಗಲಿ ಮತ್ತು AJ ಆಸ್ಪತ್ರೆ ಆಗಲಿ, ಯಾಣಪ್ಪಯ್ಯ ಆಸ್ಪತ್ರೆ ಆಗಲಿ, ರೆಡ್ ಕ್ರಾಸ್, ವಿವಿಧ ಆಸ್ಪತ್ರೆಯಲ್ಲಿ ಫಾದರ್ ಮಲ್ಲರ್ಸ್ ಎಲ್ಲ ಕಡೆಗೂ ನಾವು ಸಂಗ್ರಹ ಮಾಡಿ ಕೊಟ್ಟಿರುತ್ತೇವೆ. ಅಲ್ಹಮ್ದುಲಿಲ್ಲಾಹ್. ನಿಮ್ಮದು ಯಾವಾಗಲೂ ನಾವು ನಿಮ್ಮ ಹತ್ರ ಒಂದು ವಿನಂತಿ ಏನಂದ್ರೆ, ನಿಮಗೆ ಯಾವಾಗಲೂ ರಕ್ಷಣಾ ವೇದಿಕೆ ಕಡೆಯಿಂದ ನಮಗೆ ನೀವು ರಕ್ತದ ಅವಶ್ಯಕತೆ ಬಂದಲ್ಲಿ ಕಾಲ್ ಮಾಡಿದರೆ ನಮ್ಮ ಅರೇಂಜರ್ಸ್ ಗಳಿದ್ದಾರೆ, ಅವರು ನಿಮಗೆ ರಕ್ತದ ಅವಶ್ಯಕತೆ ಬಂದಲ್ಲಿ ಅವರು ನಿಮಗೆ ಅದಕ್ಕೆ ಏರ್ಪಾಡು ಮಾಡಿ ಕೊಡುವರು. ನಮ್ಮ ಅರೇಂಜರ್ಸ್ ಗಳ ನಂಬರ್ ಅನ್ನು ನೀವು ತೆಗೆದಿಡಬಹುದು ಇನ್ಶಾ ಅಲ್ಲಾಹ್. ಅದೇ ತರ ನಾವು ಎಲ್ಲಾ ಕಡೆಯಲ್ಲಿ ಕೂಡ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸಾಧಾರಣ ಇಲ್ಲಿಂದ ಆಲ್ಮೋಸ್ಟ್ ಬಡ್ಕಲದವರೆಗೂ ನಾವು ಕ್ಯಾಂಪ್ ಮಾಡಿದ್ದೇವೆ. ಈ ಕಡೆ ಅದೇ ತರ ಕೆಲವು ಕ್ಯಾಂಪ್ ಮಾಡಿದೆವು. ಕೊರೋನಾದ ಸಂದರ್ಭದಲ್ಲಿ ಕೂಡ ನಾವು ರಕ್ತದ ಅವಶ್ಯಕತೆ ಬಂದಾಗ ಡೋನರ್ಸ್ ಗಳನ್ನು ಅಲ್ಲಿಗೆ ಕಳಿಸಿ ನಾವು ರಕ್ತದ ಅವಶ್ಯಕತೆ ಇದ್ದಾಗ ಅಲ್ಲಿಗೆ ನಾವು ಏರ್ಪಾಡು ಮಾಡಿ ಕೊಟ್ಟಿದ್ದೇವೆ ವಿವಿಧ ಆಸ್ಪತ್ರೆಗಳಲ್ಲಿ. ಅದೇ ತರ ಪ್ಲಾಸ್ಮಾದಲ್ಲಿ ಕೂಡ ನಮಗೆ 2ನೇ ಸ್ಥಾನ ಸಿಕ್ಕಿದೆ, ಅಲ್ಹಮ್ದುಲಿಲ್ಲಾಹ್. ನಮಗೆ ವೆಲ್ನೆಸ್ ಎಂಬ ಒಂದು ಗ್ರೂಪ್ ನಿಂದ ನಮಗೆ 2ನೇ ಸ್ಥಾನ ಕೊಟ್ಟಿದ್ದಾರೆ. ಅದೇ ತರ ಇವರು ನಮ್ಮ ರೆಡ್ ಕ್ರಾಸ್ ನವರು ಕೂಡ DC ಆಫೀಸಲ್ಲಿ ನಮಗೆ ಸ್ಥಾನವನ್ನು ಕೊಟ್ಟಿದ್ದಾರೆ, ಅಲ್ಹಮ್ದುಲಿಲ್ಲಾಹ್. ಇದೇ ತರ ನಿಮ್ಮೆಲ್ಲರ ಸಹಕಾರ ಇದ್ದರೆ ನಾವು ಇನ್ನು ಮುಂದಕ್ಕೂ ಇನ್ನೊಂದು 6 ತಿಂಗಳು ಬಿಟ್ಟು ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನೀವು ಪ್ರೋತ್ಸಾಹಿಸಿದಲ್ಲಿ ನಿಮ್ಮ ಹಿಂದೆ ನಾವು ಸದಾ ಇದ್ದೇವೆ ಇನ್ಶಾ ಅಲ್ಲಾಹ್. ಅದೇ ತರ ನಾವು ನಮ್ಮ ಮೆಂಬರ್ಗಳಿದ್ದಾರೆ, ಎಲ್ಲರೂ ಒಂದೇ ಏರಿಯಾದವರಲ್ಲ. ನಮಗೆ ಈ ಸಂಸ್ಥೆಗೆ ಸೇರಿದ ನಂತರ ನಮಗೆ ನಮ್ಮ ಮೆಂಬರ್ಗಳ ಪರಿಚಯ ಆಗಿದೆ. ಒಬ್ಬರು ಬಡ್ಕಲದವರಿದ್ದಾರೆ, ಮತ್ತೊಬ್ಬರು ಪುತ್ತೂರಿನವರಿದ್ದಾರೆ. ಅದೇ ತರ ಸಫ್ವಾನ್ ಕಲಾಯಿ ಅಂತ ಹೇಳಿ ಕಲಾಯಿ ಅವರಿದ್ದಾರೆ, ಕಾಟಿಪಳ್ಳದವರಿದ್ದಾರೆ, ತಲಪಾಡಿಯವರಿದ್ದಾರೆ, KC ರೋಡ್ ಅಲ್ಲಿ ಇದ್ದಾರೆ. ಎಲ್ಲರೂ ಒಂದೊಂದು ಊರಿನ ಒಂದೊಂದು ಜನ ನಮ್ಮ ಇದರಲ್ಲಿ ಇರುವುದು. ನಾವು ತೊಕ್ಕೋಟ್ನವರ ಅಲ್ಲ, ಉಲ್ಲಾಲದವರಲ್ಲ. ನಾವು ಎಲ್ಲಾ ಸ್ಥಳದಿಂದ ಒಂದೊಂದು ಮೆಂಬರ್ ಇದ್ದಾರೆ. ಎಂತ ಕೇಳಿದ್ರೆ ಈ ಸಂಸ್ಥೆಯಲ್ಲಿ ನಮಗೆ ಕೆಲಸ ಮಾಡಲು ತುಂಬಾ ಹೆಮ್ಮೆ ಆಗ್ತದೆ. ನಾವು ಬೆಳಿಗ್ಗೆ 7 ಗಂಟೆಗೆ ಬರ್ತಾ ಇದ್ದೇವೆ. ಏನೆಂದರೆ ನಾವು ಮಾಡಿಕೊಟ್ಟಂತ 1 ಯೂನಿಟ್ ರಕ್ತದಿಂದ 3 ಜೀವಗಳನ್ನು ಉಳಿಸಬಹುದು, 3 ಜೀವಗಳನ್ನು. ಅದಕ್ಕಾಗಿ ನಮಗೆ ನೆಮ್ಮದಿ ಇದೆ, ನಾವು ಇಂಥ ಒಂದು ಸಂಸ್ಥೆಯಲ್ಲಿ ದುಡಿತಾ ಇದ್ದೇವೆ ಅಂತೇಳಿ. ಅದು ಅಲ್ಲದೆ ನಾವು ಯಾವುದೇ ಒಂದು ಹಣದ ಇದಕ್ಕಾಗಿ ನಾವು ದುಡಿದಿಲ್ಲ, ನಮ್ಮ ಕೈಯಿಂದ ನಾವು ಹಾಕಿ ಈ ಸಂಸ್ಥೆಯನ್ನು ನಾವು ಮುನ್ನಡೆಸ್ತಾ ಇದ್ದೇವೆ. ಏಕೆ ಹೇಳಿದಂದ್ರೆ ಕೆಲವರ ಅಭಿಪ್ರಾಯ ಇರಬಹುದು, ಇವರು ಈ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರಲ್ಲ, ಇವರಿಗೆ ಏನೋ ಒಂದು ಲಾಭ ಇರಬಹುದು ಅಂತೇಳಿ. ಇಲ್ಲ, ನಮಗೆ ಈ ಲೋಕದ ಲಾಭಕ್ಕೆಲ್ಲ, ನಾವು ಈ ಪರಲೋಕದ ಲಾಭಕ್ಕಾಗಿ ಕೆಲಸ ಮಾಡ್ತಾ ಇದ್ದೇವೆ, ಅಲ್ಹಮ್ದುಲಿಲ್ಲಾಹ್. ಜಾಸ್ತಿ ನಾನು ಮಾತನಾಡಲು ಇಚ್ಛಿಸುವುದಿಲ್ಲ, ಸಮಯದ ಅಭಾವ ಇದೆ. ನೀವು ಆದಷ್ಟು ಬೇಗ ಡೋನರ್ಸ್ ಅನ್ನು ಕರ್ಕೊಂಡು ಬನ್ನಿ. ಇಷ್ಟು ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ರಕ್ಷಣಾ ವೇದಿಕೆ ಹಾಗೂ ಬ್ಲಡ್ ಹೆಲ್ತ್ ಕೇರ್ ನ ಎಲ್ಲ ಸದಸ್ಯರಿಗೂ ಅವರಿಗೆ ನಾನು ಅಭಿನಂದನೆ ಅರ್ಪಿಸಿದ. ನಾನು 2 ಮಾತನಾಡಲು ಅವಕಾಶ ಮಾಡಿಕೊಂಡ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಅಸ್ಸಲಾಮು ಅಲೈಕುಂ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಕ್ಷಣಾ ವೇದಿಕೆ ಅಂದ ಕೂಡಲೇ ಅದು ಪ್ರತಿಯೊಬ್ಬರು ಕರೆದವರು ಕರೆಯದಿದ್ದರು ಬರುವಂಥ ಒಂದು ಕಾರ್ಯಕ್ರಮ. ಯಾಕೆಂದರೆ
ನಾವೆಲ್ಲ ಕರ್ನಾಟಕದ ನಿವಾಸಿಗಳು. ನಾವು ಮಾತಾಡೋದು ಕನ್ನಡ, ನಮ್ಮ ಉಸಿರು ಕನ್ನಡ, ನಮ್ಮ ಎಲ್ಲ ಬೆಳವಣಿಗೆಯು ಕರ್ನಾಟಕದಲ್ಲಿ. ಆದ್ದರಿಂದ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಎಂಬ ಒಂದು ಸಂಸ್ಥೆಯನ್ನು, ಒಂದು ಘಟಕವನ್ನು ಉಲ್ಲಾಲಕ್ಕೆ ತಂದು ಅದನ್ನು ಒಂದು ಕಾರ್ಯರೂಪಕ್ಕೆ ತಂದು ಇದರ ಬೆಳವಣಿಗೆಯನ್ನು ಮಾಡಿದಂತಹ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಫೈರೋಜ್ ರವರು ವಿದೇಶದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿ ಬಂದರೂ ನಾನು ನನ್ನ ಊರಿನ ಜನರಿಗೆ ಏನಾದರೂ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇದೀಗ ಈ ಒಂದು ರಕ್ತದಾನ ಶಿಬಿರ, ಇದು ಹೇಳಲಿಕ್ಕೆ ಸುಲಭವಾದರೂ ಇದನ್ನು ಆಯೋಜನೆ ಮಾಡುವುದು ತುಂಬ ಕಷ್ಟದ ಕೆಲಸ. ಈಗಾಗಲೇ ವೈದ್ಯಾಧಿಕಾರಿ ಅವರು ಹೇಳಿದ ಹಾಗೆ ಕೆಲವರು ಹೆದರುತ್ತಾರೆ, ರಕ್ತದಾನ ಮಾಡಿದರೆ ಏನಾಗ್ತದೆ ಅಂತ. ಆದರೂ ಈ ಒಂದು ಸರ್ವಶಕ್ತನಾದ ಅಲ್ಲಾಹನ ಮೇಲೆ ಪ್ರೀತಿ ಇಟ್ಟು ನಾವು ಮಾತ್ರ ಬದುಕುವುದಲ್ಲ, ಸಮಾಜದಲ್ಲಿ ಇನ್ನೊಂದು ಜೀವವನ್ನು ನಾವು ಉಳಿಸಬೇಕು ಎಂಬ ಆ ಒಂದು ಉದ್ದೇಶದಿಂದ ರಕ್ತದಾನ ಮಾಡುವವರಿದ್ದಾರೆ. ನಮಗೆ ಕಣ್ಣಿಗೆ ಕಾಣುವವರು ಸ್ವಲ್ಪ ಮಂದಿ ಮಾತ್ರ. ಅನೇಕರು ಎಲೆಮರಿಯ ಕಾಯಿಯಂತೆ ಆ ಒಂದು ಓಡೋಡಿಕೊಂಡು ಬಂದು ಆಸ್ಪತ್ರೆಗೆ ಎಲ್ಲ ಸಮಯದಲ್ಲೂ ರಕ್ತವನ್ನು ನೀಡುವಂತಹ ಒಂದು ಜನರಿದ್ದಾರೆ. ಅವರನ್ನು ಸಹ ನಾವು ಗೌರವಿಸಬೇಕಾಗ್ತದೆ. ಇದು ಸೇವೆ, ಜನರಿಗೆ ಮಾಡುವಂಥ ಸೇವೆ, ಸಮಾಜ ಸೇವೆ. ನಾನು ಸಹ 30-35 ವರ್ಷದಲ್ಲಿ ಸಮಾಜ ಸೇವೆಯನ್ನು ಮಾಡಿ ಕೌನ್ಸಿಲರ್ ಆಗಿ ಇದ್ದುಕೊಂಡು ಸಮುದ್ರ ಕೊರ್ತದ ಆ ನಿರಾಶ್ರಿತರಿಗೆ ಸೇವೆಯನ್ನು ಮಾಡಿದ್ದುಕೊಂಡು ಅದನ್ನು ಗುರುತಿಸಿಕೊಂಡು ಜಿಲ್ಲಾಡಳಿತವು ನನಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದೆ. ಇದರಲ್ಲಿ ಕೋಟೆಪುರದ ಎಲ್ಲ ಜನರ ಸಹಕಾರವು ಇದರೊಂದಿಗಿದೆ. ಆದ್ದರಿಂದ ಈ ರೀತಿಯಾಗಿ ಸೇವೆ ಇನ್ನೂ ಸಹ ಮುಂದುವರಿಯಲಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಇನ್ನೂ ಸಹ ಹೆಚ್ಚಿನ ಮುತುವರ್ಜಿ ವಹಿಸಿ ಜನರಿಗೆ ಬರೀ ರಕ್ತದಾನ ಶಿಬಿರ ಮಾತ್ರವಲ್ಲ, ಇತರ ವೈದ್ಯಕೀಯ ಶಿಬಿರವು ಅದನ್ನು ಸಹ ಏರ್ಪಡಿಸಿಕೊಂಡಿದ್ದರೆ ಬಹಳ ಒಳ್ಳೆದಾಗ್ತಿತ್ತು. ಇನ್ನೂ ಸಹ ಹೆಚ್ಚಿನ ಮುತುವರ್ಜಿ ವಹಿಸಲು ಕೆಲಸ ಮಾಡಲು ಸರ್ವಶಕ್ತನಾದ ಅಲ್ಲಾಹು ಶಕ್ತಿಯನ್ನು ನೀಡಲಿ ಎಂದು ಹಾರೈಸುತ್ತಾ ತಮಗೆಲ್ಲರಿಗೂ ವಂದಿಸಿ, ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಕೊನೆಯ ಹಂತವಾಗಿ ಧನ್ಯವಾದ ಸಮರ್ಪಣೆ. ವಿವೇಕವನ್ನು, ಆನಂದವನ್ನು ಮೈಗೂಡಿಸಿಕೊಂಡ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿಯ ಮಾತು ಹೋರಾಟವಲ್ಲ ಸೌಹಾರ್ದ, ವಿನಾಶವಲ್ಲ ಸ್ವೀಕಾರ, ವೈಮನಸ್ಸಲ್ಲ ಸಾಮರಸ್ಯ ಮತ್ತು ಶಾಂತಿ. ಇದನ್ನೇ ನಮ್ಮ ಜೀವನದಲ್ಲಿ ಅಳವಡಿಸೋಣ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಆಗಮಿಸಿದ ಧರ್ಮ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ರಕ್ತದಾನದ ಉದ್ಘಾಟನಾ ಸಮಾರಂಭಕ್ಕೆ ಬರ್ತಾ ಇದ್ದೇವೆ. ನೇರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಉಲ್ಲಾಲ ಬಂಟ್ವಾಳ ಘಟಕದ ಅಧ್ಯಕ್ಷರಂತಹ ಶ್ರೀಯುತ ಜಲೀಲ್ ರವರು ರಕ್ತವನ್ನ ದಾನ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನ ನೀಡ್ತಾ ಇದ್ದಾರೆ.
ಕಾರ್ಯಕ್ರಮಕ್ಕಾಗಿ ನಮ್ಮ ಜೊತೆ ಸಹಕರಿಸಿದಂತಹ ಮೊತ್ತ ಮೊದಲಿಗೆ ರಕ್ತದಾನಿಗಳಿಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಅದೇ ರೀತಿ ಇಲ್ಲಿ ನಮಗಾಗಿ ಸುಸಜ್ಜಿತವಾದ ಬಹಳ ವಿಶಾಲವಾದ ಜಾಗವನ್ನು ಒದಗಿಸಿಕೊಟ್ಟಂತಹ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಇದರ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳು. ಮುಂದಕ್ಕೂ ಸಮಾಜಮುಖಿ ಸೇವೆಗಳಿಗೆ ನಿಮ್ಮ ಸಹಕಾರವನ್ನು ಬಯಸುತ್ತಾ, ಇದೀಗಲೇ ಕಾರ್ಯಕ್ರಮದ ಕೊನೆಯ ಹಂತ. ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ ರಕ್ಷಣಾ ವೇದಿಕೆಯವರನ್ನು ಗೌರವಿಸುವುದು, ಹಾಗೆಯೇ ಈ ಕಾರ್ಯಕ್ರಮದ ಯಶಸ್ವಿ ನಮ್ಮ ರಕ್ತ ನಿಧಿ ಕೇಂದ್ರ KMC ಮಂಗಳೂರು ಇವರಿಗೂ ಇವರ ಸಿಬ್ಬಂದಿ ವರ್ಗಕ್ಕೂ ಅಭಿನಂದನೆಗಳು. ಹಾಗೆಯೇ ಇವರನ್ನು ಗೌರವಪೂರ್ವಕವಾಗಿ ನಾವು ಸ್ಮರಣಿಕೆ ನೀಡುವುದರ ಮೂಲಕ ಇವರನ್ನು ನಾವು ಗೌರವಿಸುತ್ತಾ, ಇದೀಗಲೇ ಈ ಸ್ಮರಣಿಕೆಯ ವಿತರಣೆಗಾಗಿ ಮೊತ್ತ ಮೊದಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಉಳ್ಳಾಲ ಘಟಕವನ್ನು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ವತಿಯಿಂದ ಗೌರವಪೂರ್ವಕವಾಗಿ ಸ್ಮರಣಿಕೆ ನೀಡಿ ಗೌರವಿಸಲು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ನ ಮಾಧ್ಯಮ ಕಾರ್ಯದರ್ಶಿಯಾದಂತಹ ಜಲೀಲ್ ಮಾಸಿಕಟ್ಟೆ, ರಾಫೀಸ್ ಕೃಷ್ಣಾಪುರ, ಮುಸ್ತಫಾ ಕೆಸಿ ರೋಡ್ ಇವರು ನಾನು ಸ್ಮರಣಿಕೆ ಹಸ್ತಾಂತರಿಸಲು ನಾನು ಕೇಳಿಕೊಳ್ತಿದ್ದೇನೆ. ಇದಕ್ಕೆ ನೀವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ, ಇದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಈ ಸ್ಮರಣಿಕೆಯನ್ನು ಸ್ವೀಕರಿಸಿದ ನಿಮಗೆ ಕೃತಜ್ಞತೆಗಳು, ನೀಡಿದವರಿಗೆ ಧನ್ಯವಾದಗಳು. ಮುಂದೆಯೂ ಇಂಥ ಸಮಾಜಮುಖಿ ಕಾರ್ಯಕ್ರಮಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಿ, ಹಾಗೆಯೇ ಮುಂದಕ್ಕೆ ಈ ಒಂದು ಶಿಬಿರದ ಯಶಸ್ವಿಗೆ ಕಾರಣಕರ್ತರಾದಂತಹ KMC ರಕ್ತ ನಿಧಿ ಕೇಂದ್ರದವರನ್ನು ಕೂಡ ಗೌರವಿಸುವುದು ನಮ್ಮ ಒಂದು ಕರ್ತವ್ಯ. ಈ ಕಾರ್ಯಕ್ರಮಕ್ಕಾಗಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ಅಧ್ಯಕ್ಷರಾದಂತಹ ನಜೀರ್ ಹುಸೇನ್ ಸರ್, ಪ್ರಧಾನ ಕಾರ್ಯದರ್ಶಿಯಾದಂತಹ ಸಫ್ವಾನ್ ಕಲಾಯಿ, ಸಂಚಾಲಕರಾದಂತಹ ಶಂಶುದ್ದೀನ್ ಮಲ್ಕುಂಜೆ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಾ, KMC ರಕ್ತ ನಿಧಿ ಕೇಂದ್ರ ಬಹಳಷ್ಟು ಸಂದಿಗ್ಧ ಕೋವಿಡ್-19 ಸಂದರ್ಭದಲ್ಲಿ ನಮ್ಮ ಜೊತೆ ಬಹಳಷ್ಟು ಸಹಕಾರವನ್ನು ನೀಡಿದ್ದೀರಾ. KMC ರಕ್ತ ನಿಧಿ ಕೇಂದ್ರದವರೇ, ನಿಮಗಿದು ಅಭಿನಂದನೆಗಳು. ಹಾಗೆಯೇ ಇವತ್ತು ನೀವು ಸ್ಮರಣಿಕೆಯನ್ನು ಸ್ವೀಕರಿಸಿದ್ದೀರಾ, ಕೃತಜ್ಞತೆಗಳು. ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಕೋಟೆಪುರ ಇವರಿಗೂ ಒಂದು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತದ್ದು. ಈ ಗೌರವ ಸ್ಮರಣಿಕೆಗಾಗಿ ಪಡೆದುಕೊಳ್ಳಲು ಇಲ್ಲಿ ಯಾರಾದರೂ ಈ ಪ್ರೌಢಶಾಲೆಯ ಆಡಳಿತಾಧಿಕಾರಿ ಇದ್ದಲ್ಲಿ ಪಡೆದುಕೊಳ್ಳಬಹುದು. ಇದನ್ನು ನೀಡಲು ಸಹಜಾನ್ ಮುಕ್ಕ ಸತ್ತಾರ್ ಪುತ್ತೂರ್, ಅದೇ ರೀತಿ ಬಶೀರ್ ಮ್ಯಾಂಗ್ಳೂರ್, ದಯವಿಟ್ಟು. ಈ ಒಂದು ಕಾರ್ಯಕ್ರಮದ ಹಿಂದೆಯೂ ಮುಂದೆಯೂ ಬಹಳಷ್ಟು ಸಹಕರಿಸಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಯಾದಂತಹ ಫೈರೋಜ್ ಸರ್, ನಿಮ್ಮನ್ನು ನಾವು ಪ್ರತ್ಯೇಕವಾಗಿ ಗೌರವಿಸುತ್ತಾ, ನಿಮಗಿದು ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಸಂಸ್ಥೆಯ ವತಿಯಿಂದ ಸಣ್ಣ ಒಂದು ಸ್ಮರಣಿಕೆ ನೀಡಲು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ನ ಕಾರ್ಯದರ್ಶಿಯಾದಂತಹ ಬಶೀರ್ ಮಂಗಳೂರು ಇವರನ್ನು ನಾನು ಕೇಳಿಕೊಳ್ತಿದ್ದೇನೆ. ಕೃತಜ್ಞತೆಗಳು ಸರ್, ಹಾಗೇನೆ ಧನ್ಯವಾದಗಳು ಬಶೀರ್ ಸರ್. ಮುಂದಕ್ಕೆ ಈ ಕಾರ್ಯಕ್ರಮದ ಇನ್ನೊಬ್ಬ ರೂವಾರಿ ಇಫ್ತಿಕಾರ್ ಸರ್, ನಿಮ್ಮನ್ನು ನಾವು ಗೌರವಿಸುತ್ತಾ, ಈ ಗೌರವಕ್ಕಾಗಿ ನಾನು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ನ ಅತಿ ಕಿರಿಯ ಕಾರ್ಯನಿರ್ವಾಹಕರಾದಂತಹ ರಾಫೀಸ್ ಕೃಷ್ಣಾಪುರ
ಇಫ್ತಿಕಾರ್ ಸರಿಗೆ ನೀಡಿ ಗೌರವಿಸಬೇಕಾಗಿ ಸ್ಮರಣಿಕೆಯನ್ನು ನಾನು ಕೇಳ್ಕೊಳ್ತಿದ್ದೇನೆ. ಇನ್ನು ಅತಿ ಕಿರಿಯ ನಮ್ಮ ಬ್ಲಡ್ ಹೆಲ್ತ್ ಕೇರ್ ನ ಕಾರ್ಯನಿರ್ವಾಹಕ ರಾಫೀಸ್ ಕೃಷ್ಣಪ್ಪ ಮುಂದಕ್ಕೆ ಕಾರ್ಯಕ್ರಮದ ಎಲ್ಲ ಅಂಗಗಳು ಮುಗಿದು ಇನ್ನು ಕೊನೆಯದಾಗಿ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಬಗ್ಗೆ ಒಂದೆರಡು ಮಾತಿಗಾಗಿ ನಾನು ಫೈರೋಜ್ ಸರ್ ಅನ್ನು ಕೇಳಿಕೊಳ್ತಿದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಆಶ್ರಯದಲ್ಲಿ ನಡೆದಂತಹ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ನಾವು ರಕ್ತದಾನಿಗಳಿಗೆ ರಕ್ತದ ಕೊರತೆಯಿಂದಾಗಿ ರಕ್ತದಾನ ಕ್ಯಾಂಪ್ ಮಾಡಲು ಕಾರಣ ಆದಷ್ಟು ಜನರ ರಕ್ತಕ್ಕಾಗಿ ರೋಗಿಗಳು ಪರದಾಡಿದ್ದರಿಂದ ನಾವು ಮತ್ತು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ವತಿಯಿಂದ ನಾವು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು. ಅಲ್ಹಮ್ದುಲಿಲ್ಲಾ ನಾವು 50 ದಾನಿಗಳಿಂದ ರಕ್ತ ಪಡೆದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಇದಕ್ಕೆ ಸಹಕರಿಸಿದ ಎಲ್ಲ ದಾನಿಗಳಿಗೂ ಧನ್ಯವಾದ ಹಾಗೂ ಕೆಎಂಸಿ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದ ಹಾಗೂ ನಮಗೆ ಸಹಕರಿಸಿದ ಎಲ್ಲರಿಗೂ ನಾವು ಧನ್ಯವಾದವನ್ನು ತಿಳಿಸಿದ ಹಾಗೂ ಮಾಧ್ಯಮದ ಜನರಿಗೂ ಕೂಡ ನಾವು ಧನ್ಯವಾದವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಹಿಂದೆ ಇನ್ನೊಬ್ಬ ರೂವಾರಿ, ಒಬ್ಬ ಕ್ರಿಕೆಟ್ ಪಟು, ಅಪ್ಪಟ ಕ್ರಿಕೆಟ್ ಪಟು, ಹಾಗೇನೆ ಈ ಪರಿಸರದ ಸಮಾಜಮುಖಿ ಸೇವೆಯಲ್ಲಿ ಎತ್ತಿದ ಕೈ ಎಂದು ನಮ್ಗೆ ಪರಿಚಯ ಮಾಡಿಕೊಟ್ಟಂತಹ ಫೈರೋಜ್ ಸರ್, ನೀವು ರಿಕಾಜ್ ಎಂಬಂತಹ ಒಂದು ಯುವಕನನ್ನು ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀರಿ. ಅವರನ್ನು ನೀವು ಈ ಊರಿನಲ್ಲಿ ಗುರುತಿಸಿರುವಿರಿ, ಹಾಗೇನೆ ನಮಗೂ ಇವತ್ತು ಪರಿಚಯ ಮಾಡಿಕೊಟ್ಟಿರುವಿರಿ. ಬಹುಶಃ ಬಹಳ ಸೈಲೆಂಟ್, ಅಂದ್ರೆ ಸೈಲೆಂಟ್ ಕಿಲ್ಲರ್ ಅಂತಾರೆ, ನೋಡೋತ್ತಿಗೆ ಬಹಳ ಮೃದು ಸ್ವಭಾವದವ. ಹಾಗೇನೆ ತನ್ನ ಸ್ವಂತ ವೆಹಿಕಲ್ ನಲ್ಲಿ, ಟೂ ವೀಲರ್ ದ್ವಿಚಕ್ರ ವಾಹನದಲ್ಲಿ ಕ್ರಿಕೆಟ್ ಮೈದಾನದಿಂದ 4-5 ದಾನಿಗಳನ್ನು ಇಲ್ಲಿಗೆ ತಂದುಕೊಟ್ಟು ಸಹಕರಿಸಿದಂತ ಒಬ್ಬ ಮಹಾದಾನಿ. ತಾನು ಕೂಡ ಇಲ್ಲಿ ರಕ್ತದಾನವನ್ನು ನೀಡುವುದರ ಮೂಲಕ 3 ಜೀವಕ್ಕೂ ಕೂಡ ಆಸರೆಯಾಗಿದ್ದಾರೆ. ಇವರನ್ನು ನೀವು ಹೇಳಿದ ಮುಖೇನ ನಾವು ಗೌರವಿಸುವುದು ನಮ್ಮ ಒಂದು ಕರ್ತವ್ಯ. ಈ ಕರ್ತವ್ಯಕ್ಕಾಗಿ ನಾವು ಅವರನ್ನು ಬಹಳ ಅವರ ಹಾಜರಿ ಕಾಣುತ್ತಾ ಇಲ್ಲ, ಆದರೂ ನಾವು ಅವರನ್ನು ಗೌರವಿಸುತ್ತಾ ಅವರ ಪರವಾಗಿ ಅವರ ಸ್ನೇಹಿತ, ಅವರ ಆಪ್ತ ಸ್ನೇಹಿತ ಇವರು ಈ ಒಂದು ಸಣ್ಣ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಇದನ್ನು ನಮ್ಮ ಸಂಸ್ಥೆಯ ಮಾಧ್ಯಮ ಕಾರ್ಯದರ್ಶಿಯಾದಂತಹ ಜಲೀಲ್ ಮಾಸ್ತಿಕಟ್ಟಿ ಅವರು ನೀಡಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಮುಂದಕ್ಕೂ ಆ ರಿಕಾಜ್ ಎಂಬಂತಹ ಯುವಕನಿಗೆ ಆರೋಗ್ಯ ಆಯುಷ್ಯದೊಂದಿಗೆ ಸಮಾಜಮುಖ ಸೇವೆಯಲ್ಲಿ ಉನ್ನತ ಮಟ್ಟಕ್ಕೆ ಏರಿ ಇನ್ನಷ್ಟು ದೊಡ್ಡಂತಹ ಗೌರವವನ್ನು ಪಡೆಯಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮದ ಕೊನೆಯ ಹಂತವಾಗಿ ನಾವು ಎಲ್ಲಾ ಶಿಬಿರದಲ್ಲಿ ನಾವು ರಾಷ್ಟ್ರಗೀತೆಯೊಂದಿಗೆ ಸಮಾಪ್ತಿ, ಅದೇ ರೀತಿ ಇಲ್ಲಿ ಕೂಡ ರಾಷ್ಟ್ರಗೀತೆಯೊಂದಿಗೆ ಸಮಾಪ್ತಿ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे